ಅದು 1942 ಮೇ 26 HK ಮಧ್ವಾಲ್ ಎಂಬ ವನಪಾಲಕ ಟ್ರೆಕ್ ಮಾಡುತ್ತಾ ಬೆಟ್ಟದ ತುದಿಗೆ ಹೋಗುವಷ್ಟರಲ್ಲಿ ಸುಸ್ತಾಗಿ ಹೋಗುತ್ತಾನೆ. ಜೊತೆಗೆ ನೀರಡಿಕೆಯೂ ಆಗುತ್ತದೆ. ಆಗ ಸುತ್ತಮುತ್ತ ನೋಡಿದಾಗ ಒಂದು ನೀರಿನ ಸರೋವರ ಕಾಣುತ್ತದೆ. ಇದನ್ನು ನೋಡಿ ಖುಷಿಪಟ್ಟು ಇನ್ನೇನು ನೀರು ಕುಡಿಯಬೇಕೆನ್ನುವಷ್ಟರಲ್ಲಿ ಸರೋವರಕ್ಕೆ ಕೈ ಹಾಕಿದಾಗ ಅವನಿಗೆ ಗೋಚರಿಸಿದ್ದೇ ಅಸ್ಥಿ ಪಂಜರಗಳ ರಾಶಿ. ಮುಂದೇನಾಯಿತು? ಹೇಗೆ ನೂರಾರು ಮನುಷ್ಯರ ಅಸ್ಥಿ ಪಂಜರಗಳ ಜೊತೆ ಕುದುರೆಯ, ನಾಯಿಯ ಅಸ್ಥಿರ ಪಂಜರಗಳು ಈ ಸರೋವರದಲ್ಲಿ ಕಾಣಿಸಿಕೊಂಡವು. ಈ ಅಜ್ಞಾತ ಅಸ್ಥಿ ಪಂಜರಗಳು ಯಾರದ್ದು ಎಂಬುದನ್ನ ಈ ವಿಡಿಯೋದಲ್ಲಿ ಸತ್ಯವನ್ನ ಬಹಿರಂಗ ಪಡಿಸ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಭಾರತದಲ್ಲಿ ಅದೆಷ್ಟೋ ನಿಗೂಢ ಸ್ಥಳಗಳಿವೆ. ಇಂತಹ ಸ್ಥಳಗಳು ಭೂಶಾಸ್ತ್ರಜ್ಞರಿಗೂ ವಿಜ್ಞಾನಿಗಳಿಗೂ ಸವಾಲಾಗಿ ಪರಿಗಣಿಸಿವೆ. ಅಂತಹ ಸ್ಥಳಗಳ ರಹಸ್ಯ ತಿಳಿದುಕೊಳ್ಳಲಾಗದೆ ಅದೆಷ್ಟೋ ಜನ ಅವುಗಳ ಬಗ್ಗೆ ಅದೆಷ್ಟೋ ಕಥೆಗಳನ್ನು ಕಟ್ಟಿ ಮಾತನಾಡುತ್ತಾ ಇರುತ್ತಾರೆ. ಆದರೆ ಆ ಸ್ಥಳಗಳು ಇಂದಿಗೂ ಎಲ್ಲರ ಪಾಲಿಗೆ ಪ್ರಶ್ನಾರ್ಥಕವಾಗಿ ಉಳಿದುಕೊಂಡಿವೆ. ಅಂತಹ ಪ್ರದೇಶಗಳಲ್ಲಿ ಒಂದು ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿರುವ ರೂಪಕಂಡ್ ಸರೋವರ. ಉತ್ತರಾಖಂಡ್ ರಾಜ್ಯದ ತ್ರಿಶೂಲ್ ಶೃಂಗ ಶ್ರೇಣಿಯಲ್ಲಿ ಈ ಹಿಮ ಸರೋವರನು ಕಂಡುಬರುತ್ತದೆ. ಅಚ್ಚರಿಯ ವಿಷಯವೆಂದರೆ ಈ ರೂಪಕೊಂಡ್ ಹೆಸರುವಾಸಿಯಾಗಿರುವುದು ಅದರ ಸುಂದರತೆಗೆ ಅಲ್ಲ, ಅದರಲ್ಲಿರುವ ಹೂವಿಗಳಿಗೆಲ್ಲ, ಅದರಲ್ಲಿರುವ ಮೀನುಗಳಿಗೆಲ್ಲ, ಬದಲಾಗಿ ಅಲ್ಲಿರುವ ರಾಶಿ ಅಸ್ಥಿ ಪಂಜರಗಳಿಗೆ. ಇವು ಎಲ್ಲಿಂದ ಬಂದವು, ಯಾಕೆ ಬಂದವು ಎಂದು ತಿಳಿಯದಿದ್ದರೂ ಇವುಗಳ ಚಿತ್ರಣ ಎಲ್ಲರಲ್ಲೂ ಭಯ ಹುಟ್ಟಿಸುವಂತಿದೆ. ಸ್ಥಳೀಯವಾಗಿ ರೂಪುಗೊಂಡ ರಹಸ್ಯ ಕೆರೆಯನ್ನ ಅಸ್ಥಿ ಪಂಜರದ ಕೆರೆ ಎಂದು ಕೂಡ ಕರೆಯುತ್ತಾರೆ. ಹಿಮಾಲಯದಿಂದ 16,500 ಅಡಿಗಳಷ್ಟು ಎತ್ತರದಲ್ಲಿ ಈ ರೂಪುಗೊಂಡ ಸರೋವರ ಇದೆ. ಹೀಗಾಗಿ ಇದೊಂದು ಜನಪ್ರಿಯ ಈಗ ಚಾರಣ ತಾಣವಾಗಿದೆ. ಕೌತುಕಮಯ ಸಂಗತಿ ಎಂದರೆ ಕಾಲಕ್ಕೆ ತಕ್ಕಂತೆ ಸರೋವರದ ಗಾತ್ರವು ಗಣನೀಯವಾಗಿ ಬದಲಾಗುತ್ತದೆ. ಆದರೆ ಇದು ವಿರಳವಾಗಿ 40 ಮೀಟರ್ಗಿಂತ ಹೆಚ್ಚು ವ್ಯಾಸವನ್ನು ಹೊಂದಿರುತ್ತದೆ. ಚಳಿಗಾಲದಲ್ಲಿ ಈ ಕೆರೆ ಸಂಪೂರ್ಣವಾಗಿ ಹಿಮದಿಂದ ಹೆಪ್ಪುಗಟ್ಟುತ್ತದೆ. ವರ್ಷದ ಒಂದು ನಿರ್ದಿಷ್ಟ ತಿಂಗಳಲ್ಲಿ ಅಂದ್ರೆ ಮೇ ತಿಂಗಳಲ್ಲಿ ಹಿಮದಲ್ಲಿ ಘನ ನಿರ್ಭವಿಸಿದ ಈ ಕೆರೆಯು ಕರಗಿದಾಗ ಸ್ವಚ್ಛವಾದ ಆ ನೀರಿನಲ್ಲಿ ಅಸ್ಥಿ ಪಂಜರಗಳು ಗಮನಿಸಬಹುದು. ಹಲವು ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಲಾಗಿದ್ದು ದೊರೆತಿರುವ ಅಸ್ಥಿ ಪಂಜರಗಳು ಹಲವಾರು ಶತಮಾನಗಳಷ್ಟು ಹಳೆಯದೆಂದು ನಂಬಲಾಗಿದೆ. ಪ್ರತಿ ವರ್ಷ ಈ ನಿಗೂಢ ಸ್ಥಳದಲ್ಲಿ ಹಿಮ ಕರಗಿದಾಗ ಹೆಪ್ಪುಗಟ್ಟಿದ ರೂಪಕೊಂಡ ಸರೋವರ ಮೈಮೇಲೆ 300ರಿಂದ 600 ಅಸ್ಥಿ ಪಂಜರಗಳನ್ನು ನೀವು ಕಾಣಬಹುದು. ನೋಡಿದಾಗಲೇ ಈ ದೃಶ್ಯ ಭಯ ಹುಟ್ಟಿಸುವಂತಿದೆ. ರೇಡಿಯೋ ಕಾರ್ಬನ್ ಪರೀಕ್ಷೆಗಳು ಮತ್ತು ವಿಧಿವಿಜ್ಞಾನಗಳು ಪರೀಕ್ಷೆಗಳು ಈ ಅಸ್ಥಿ ಪಂಜರಗಳು ಕ್ರಿಸ್ತಶಕ ಪೂರ್ವ 15ನೇ ಶತಮಾನಕ್ಕೆ ಸೇರಿದ್ದು ಎಂದು ತಿಳಿಸುತ್ತವೆ. ಈ ಊರಿನ ಸ್ಥಳೀಯರು ಈ ಅಸ್ಥಿ ಪಂಜರಗಳು ಹಿಂದಿನ ಕಾಲದ ರಾಜ ಮತ್ತು ರಾಣಿಯರಿಗೆ ಸೇರಿದೆ ಎಂದು ನಂಬುತ್ತಾರೆ. ಅವರು ತೀರ್ಥಯಾತ್ರೆಗೆ ಹೋಗುತ್ತಿದ್ದರು. ಆದರೆ ತೀವ್ರವಾದ ಆಲೆಕಲ್ಲು ಮಳೆಯಿಂದಾಗಿ ಎಲ್ಲರೂ ಸರೋವರದಲ್ಲಿ ಮುಳುಗಿ ಮೃತಪಟ್ಟಿದ್ದರು ಎಂದು ಹೇಳಲಾಗುತ್ತದೆ. ಆದರೆ 1942 ಮೇ 26ರಂದು HK ಮಧ್ವಾಲ್ ಎಂಬ ವನಪಾಲಕ ಈ ಕೆರೆಯಲ್ಲಿ ಅಸ್ಥಿ ಪಂಜರಗಳನ್ನು ಪತ್ತೆ ಹಚ್ಚುತ್ತಾನೆ. ನಂತರ ಇಲ್ಲಿ ಬಹುಸಂಖ್ಯೆಯಲ್ಲಿ ಅಸ್ಥಿ ಪಂಜರಗಳನ್ನು ಶೋಧಿಸಲಾಯಿತು. ಮೊದಲಿಗೆ ಈ ಅಸ್ಥಿ ಪಂಜರಗಳು ಜಪಾನಿನ ಗುಪ್ತ ಆಕ್ರಮಣಕಾರಿ ಸೇನೆಗಳದ್ದು ಎಂದು ನಂಬಲಾಗಿತ್ತು. ಆದರೆ ಬಳಿಕ ಈ ಸಂಶೋಧನೆಯನ್ನು ಅಸ್ಥಿ ಪಂಜರಗಳು ಜಪಾನಿನ ಸೈನಿಕರಿಗೆ ಕಾಲಕ್ಕಿಂತ ತುಂಬಾ ಹಳೆಯದೆಂದು ತಿಳಿದು ಬಂತು. ಹೀಗೆ ಹಿಮ ಕರಗಿದಾಗ ಈ ರೂಪಕೊಂಡ ಕೆರೆಯಲ್ಲಿ ರಾಶಿ ಅಸ್ಥಿ ಪಂಜರಗಳು ಕಾಣುತ್ತವೆ. ಅಷ್ಟೇ ಅಲ್ಲ, ಅಸ್ಥಿ ಪಂಜರಗಳ ಜೊತೆಗೆ ಮರದ ಕಲಾಕೃತಿಗಳು, ಕಬ್ಬಿಣದ ಸ್ಪಿಯರ್ ಹೆಡ್ಗಳು, ಚರ್ಮದ ಚಪ್ಪಲಿಗಳು ಮತ್ತು ಉಂಗುರಗಳನ್ನು ಕೂಡ ನೀವು ಕಾಣಬಹುದು. ನ್ಯಾಷನಲ್ ಜಿಯೋಗ್ರಫಿಕ್ ತಂಡವು 2003ರಲ್ಲಿ ಸುಮಾರು 30 ಅಸ್ಥಿಪಂಜರಗಳನ್ನು ಪರಿಶೀಲನೆ ಮಾಡಿತ್ತು. ಈ ಸಂದರ್ಭದಲ್ಲಿ ಕೆಲ ಅಸ್ಥಿಪಂಜರಗಳಲ್ಲಿ ಇನ್ನೂ ಮಾಂಸವು ಹಾಗೆಯೇ ತೇಲುವುದನ್ನು ಕಂಡುಹಿಡಿದಿದ್ದಾರೆ. ಮೊದಲು ಈ ಅಸ್ಥಿಪಂಜರಗಳು ಚೀನಿಯರ ಸೈನಿಕರದೆಂದು ಕೂಡ ಅನುಮಾನ ವ್ಯಕ್ತಪಡಿಸಲಾಗಿತ್ತು. ಅಲ್ಲದೆ ಒಂದೊಂದು ಸಾಮೂಹಿಕ ಪ್ರಾಣತ್ಯಾಗ ಇಲ್ಲವೇ ಹತ್ಯಾಕಾಂಡ ಇಲ್ಲಿ ನಡೆದಿರಬಹುದೆಂದು ಇನ್ನು ಕೆಲವರು ಅನುಮಾನ ಪಟ್ಟಿದ್ದಾರೆ. ಇನ್ನೊಂದು ಮೂಲ ಪ್ರಕಾರ ಕನೌಜ್ ರಾಜ ಮತ್ತವನ ಗರ್ಭಿಣಿ ಪತ್ನಿ ರಾಣಿ ಬಲ್ಲಾಂಪ ಅವರ ಸೇವಕರು ನೃತ್ಯ ತಂಡ
ತಂಡ ಮತ್ತು ಇತರರೊಂದಿಗೆ ನಂದಾದೇವಿ ದೇಗುಲಕ್ಕೆ ತೀರ್ಥಯಾತ್ರೆಗೆ ಹೋಗುತ್ತಿದ್ದರು. ಅವರ ತಂಡ ರೂಪ್ಕುಂಡ್ ಸಮೀಪ ಹೋಗುತ್ತಿರುವಾಗ ಆಲೆಕಲ್ಲಿಗಳ ದೊಡ್ಡ ಚಂಡಮಾರುತ ಎದುರಾಗಿ ಇದರಿಂದ ರಾಜನ ಪರಿವಾರ, ಸೈನಿಕರು, ಅವನ ಪ್ರಾಣಿಗಳು ಕೂಡ ಈ ರೂಪ್ಕುಂಡ್ ಸರೋವರ ಬಳಿ ನಾಶವಾಗಿ ಹೋಯಿತೆಂದು ನಂಬಲಾಗಿದೆ. ಈ ಅಸ್ಥಿಪಂಜರಗಳು ಅವರದ್ದೇ ಎಂದು ಇನ್ನು ಕೆಲವರು ಹೇಳುತ್ತಾರೆ. ಈ ಸರೋವರ ಕುರಿತು ನಡೆಸಲಾದಂತಹ ವೈಜ್ಞಾನಿಕ ಪರೀಕ್ಷೆಯಲ್ಲಿ ಇಲ್ಲಿ ದೊರೆತಿರುವ ಅಸ್ಥಿಪಂಜರಗಳು 8ನೇ ಅಥವಾ 9ನೇ ಶತಮಾನಕ್ಕೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ. ಅಸ್ಥಿಪಂಜರಗಳಲ್ಲಿ ಕೆಲವರು ಕುಳ್ಳರಾಗಿದ್ದು ಸ್ಥಳೀಯ ಮಾರ್ಗದರ್ಶಕರಾಗಿರಬಹುದೆಂದು, ಇನ್ನುಳಿದ ಅಸ್ಥಿಪಂಜರಗಳು DNA ಅಧ್ಯಯನವು ಇವು ಕೊಂಕಣಸ್ಥ ಬ್ರಾಹ್ಮಣರಾಗಿದ್ದರು ಎಂದು ಹೇಳಲಾಗುತ್ತದೆ. ಆದರೆ ಈ ಪ್ರದೇಶದಲ್ಲಿ ಯಾವುದೇ ವ್ಯಾಪಾರ ವಹಿವಾಟುಗಳಿಗೆ ತೆರಳಬಹುದಾದಂತಹ ಯಾವುದೇ ಮಾರ್ಗಗಳು ಇಲ್ಲದಿರುವುದರಿಂದ ಎಷ್ಟೋ ಜನ ಈ ಮಾರ್ಗವಾಗಿ ತೆರಳುತ್ತಿರಬಹುದೆಂದು ಅಚ್ಚರಿಯನ್ನು ಮೂಡಿಸಿದೆ. ಆಂಥ್ರೋಪಾಲಜಿ ಸರ್ವೆ ಆಫ್ ಇಂಡಿಯಾ 1950ರ ದಶಕದಲ್ಲಿ ಈ ಅಸ್ಥಿಪಂಜರಗಳ ಬಗ್ಗೆ ಅಧ್ಯಯನ ನಡೆಸಿ ಕೆಲವು ಮಾದರಿಗಳನ್ನು ಡೆಹ್ರಾಡೂನಿನ ಮಾನವ ಶಾಸ್ತ್ರೀಯ ಸಮೀಕ್ಷೆ ಮ್ಯೂಸಿಯಂನಲ್ಲಿ ಪ್ರದರ್ಶನ ನಡೆಸಿದೆ. ಪರೀಕ್ಷೆಗೆ ಒಳಗಾದಂತಹ ಅಸ್ಥಿಪಂಜರಗಳ ತಲೆ ಮೇಲೆ ಗಾಯಗಳಿರುವುದು ತಿಳಿದು ಬಂದಿದೆ. ದುಂಡುಗಿನ ವಸ್ತುಗಳು ಸಾವಿಗೆ ಕಾರಣ ಎಂದು ತಿಳಿಸಲಾಗಿದೆ. ಸ್ಥಳೀಯರ ದಂತಕಥೆಗಳು ಹಾಗೂ ಜಾನಪದ ಕಥೆಗಳ ಪ್ರಕಾರ ಆಲೆಕಲ್ಲಿನ ಮಳೆ ಸುರಿದು ಮೃತಪಟ್ಟವರ ಅಸ್ಥಿಪಂಜರ ಇದಾಗಿದೆ ಎಂದು ಈಗ ದೃಢಪಡಿಸಲಾಗಿದೆ. ಅಂದ ಹಾಗೆ ಹಿಮಾಲಯದಲ್ಲಿರುವ ರೂಪಕುಂಡ ಚಾರಣಕ್ಕೆ ಒಂದು ಅದ್ಭುತ ಸ್ಥಳವಾಗಿದೆ. ಇಲ್ಲಿನ ಹಿಮ ಪರ್ವತಗಳ ಪ್ರಕೃತಿಯ ಮೈಸೂರಿ ನೋಡುವಂತಹ ಚಾರಣಿಕರು ಮೂಕ ವಿಸ್ಮಿತರಾಗುತ್ತಾರೆ. ಗಡ್ವಾಲ್ ಹಿಮಾಲಯ ಪ್ರದೇಶದ ಗಮನಾರ್ಹ ಪ್ರವಾಸಿ ತಾಣವಾಗಿರುವ ರೂಪಕುಂಡ ಈಗ ಈ ಅಸ್ಥಿಪಂಜರದ ಸರೋವರದಿಂದ ದಿನದಿಂದ ದಿನಕ್ಕೆ ಹೆಸರುವಾಸಿಯಾಗಿದೆ. ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯ ದೂರದ ಮೂಲೆಯಲ್ಲಿರುವ ಈ ರೂಪಕುಂಡ ವರ್ಷದ ಬಹುಪಾಲು ಹಿಮಪಾತದಿಂದ ಕೂಡಿರುತ್ತದೆ. ಅಲ್ಲದೆ ವಾತಾವರಣ ಕೂಡ ಕ್ಲಿಷ್ಟಕರವಾಗಿರುವುದರಿಂದ ಮುಂಜಾಗ್ರತೆಯಿಂದ ಇಲ್ಲಿ ತೆರಳುವುದು ಉತ್ತಮ. ಚಮೋಲಿ ಜಿಲ್ಲೆಯ ವಾನ್ ಎಂಬ ಹಳ್ಳಿಯಲ್ಲಿ ಇಳಿದು ಮುಂದೆ 23 ಕಿಲೋಮೀಟರ್ ಟ್ರೆಕ್ ಮಾಡಿ ಆಮೇಲೆ ನೀವು ರೂಪಕುಂಡಕ್ಕೆ ಹೋಗಬಹುದು. ಅಂದ ಹಾಗೆ ರೂಪಕುಂಡವನ್ನು ಭೇಟಿ ಕೊಡುವ ಉತ್ತಮ ಸಮಯ ಸೆಪ್ಟೆಂಬರ್ನಿಂದ ಅಕ್ಟೋಬರ್ ಆಗಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಉತ್ತರಾಖಂಡ ಅಥವಾ ಹಿಮಾಚಲ ಪ್ರದೇಶಕ್ಕೆ ಹೋದರೆ ಇಂತಹ ರಹಸ್ಯಮಯಕಾರಿ ಹಾಗೂ ಅತ್ಯಂತ ನಿಗೂಢವಾಗಿರುವಂತಹ ಈ ರೂಪಕುಂಡ ಸರೋವರಕ್ಕೆ ತಪ್ಪದೆ ಭೇಟಿ ಕೊಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಅಂಡ್ ಯು ಬೆಟರ್ ಟೇಕ್ ಕೇರ್.